ನಮ್ಮಲ್ಲಿರುವ ವಿಶ್ವಾಸವನ್ನು ತೋರಿಸುವ ಹೆಜ್ಜೆಗಳು ಅತ್ಯಂತ ಸೂಕ್ಷ್ಮವಾದ ನಿರ್ಣಯಗಳು. ಹೊಸ ವಿಧವಾದ ಆಲೋಚನೆಗಳು ಹೊಸ ಬದಲಾವಣೆಗಳನ್ನು ತರುತ್ತವೆ. ಇಡುವ ಪ್ರತಿ ಹೆಜ್ಜೆಯಲ್ಲೂ ನಂಬಿಕೆಯನ್ನು ನೀಡುವ ನನ್ನ ಸ್ವಂತ ವಾಕ್ಮೇಟ್. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಕೀರ್ತಿ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನಂತೂ ಫುಲ್ ಜೋಶಲ್ಲಿದ್ದೇನೆ. ಯಾಕಂತ ಹೇಳಿದರೆ ಪ್ರತಿ ವಾರ ನಿಮಗಂತೂ ವೀಕೆಂಡು ಬೋರ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ವೀಕೆಂಡಲ್ಲಿ ಎಲ್ಲ ಕಡೆ ಎಲ್ಲಿ ತಿರುಗಾಡೋದು, ಎಲ್ಲಿ ಲಂಚ್ ಮಾಡೋದು, ಎಲ್ಲಿ ಡಿನ್ನರ್ ಮಾಡೋದು, ಎಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಯಾವಾಗ ರೈಸಿಂಗ್ ಸ್ಟಾರ್ ಬರುತ್ತೆ ಅನ್ನಂತ ನೀವೆಲ್ಲ ಕಾಯ್ತಾ ಕೂತಿರ್ತೀರ. ಸೊ ನಿಮ್ಮ ಕಾಯುವಿಕೆಗೆ ಇವತ್ತು ಉತ್ತರ ಸಿಕ್ಕಿದೆ. ಕರೆಕ್ಟಾಗಿ ಶಾರ್ಪ್ ಟೈಮಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಇವತ್ತಿನ ರೈಸಿಂಗ್ ಸ್ಟಾರನ್ನು ಶುರು ಮಾಡಿ ಬಿಡೋಣ. ಇದು ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ಸ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳಿದರೆ, ನಮ್ಮ ತುಳುನಾಡಿನವರು ಎದೆ ತಟ್ಟಿ ಹಾಗೆ ಕಾಲರನ್ನು ಮೇಲೆ ಮಾಡಿ ಹೇಳುವಂತಹ ಒಂದು ಕಲೆ ಅಂತ ಇದ್ದರೆ ಅದು ನಮ್ಮ ಗಂಡು ಕಲೆ ಯಕ್ಷಗಾನ. ಯಕ್ಷಗಾನ ಅಂತ ಹೇಳಿದರೆ ಒಂದು ರೀತಿಯ ಸೊಗಡು, ಒಂದು ರೀತಿಯ ಸಂಸ್ಕೃತಿ, ಒಂದು ರೀತಿಯ ಹೆಮ್ಮೆ. ಹಾಗಾಗಿ ತುಂಬ ಹೊತ್ತಿಂದ ಮೇಕಪ್ ಮಾಡ್ಕೊಂಡು ರೆಡಿ ಇದ್ದಾರೆ. ಇನ್ನೂ ಕಾಯಿಸೋದು ಬೇಡ, ಅವರನ್ನು ವೆಲ್ಕಮ್ ಮಾಡೋಣ. ದೆನ್ ಪ್ಲೀಸ್ ವೆಲ್ಕಮ್ ರೋಷನ್ ಗಿಳಿಯಾರು.
ಅದನ್ನು ಮುಂದಿನ ನಮಸ್ತೆ. ನಮಸ್ತೆ. ಸುಮಾರು ಎಷ್ಟು ಹೊತ್ತು ಪರ್ಫಾರ್ಮ್ ಮಾಡಿರ್ಬೋದು ನೀವು? 5 ನಿಮಿಷ. 5 ನಿಮಿಷ. ಬಟ್ 1 ನಿಮಿಷ ಕೂಡ ಕಣ್ಣು ಆಚೀಚೆ ಹೋಗಲಿಲ್ಲ, ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನಿಮ್ಮದು. Thanks. ಸೊ ತುಂಬ ಖುಷಿ ಆಯ್ತು. ಹೆವಿ ಇದೆಯಾ? ತುಂಬ ಹಾಂ, ಹೆವಿ ಇದೆ ಅಲ್ಲ? ಹಾಂ, ಹೆವಿ ಇದೆ. ಸೊ ಇವತ್ತು ಬಂದಿಲ್ಲಿ ಪರ್ಫಾರ್ಮ್ ಮಾಡಿದ್ದೀರಿ, ಫಸ್ಟ್ ಟೈಮ್ ನೀವು ಸ್ಪಂದನಕ್ಕೆ ಬಂದಿರೋದು. ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿಯಾಗಿದೆ. ಸೊ ಏನು ಇಷ್ಟ ಆಯ್ತು ಇವತ್ತು ಇಲ್ಲಿಗೆ ಬಂದು? ಲೈಟ್ಸ್ ಅಲ್ಲ, ಲೈಟ್ಸ್, ಕ್ಯಾಮರಾ ಅಲ್ವಾ? ತುಂಬ ಚೆನ್ನಾಗಿ. ಎಸ್. ಸೊ ಇವತ್ತು ಪರ್ಫಾರ್ಮ್ ಮಾಡಿದ್ದೀರಿ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ಒಂದು ಗೌರವ ಇದೆ. ಯಕ್ಷಗಾನವನ್ನು ಕಲಿತಾ ಇದ್ದೀರಿ ಅಂತ ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಿ? 6 ವರ್ಷದಿಂದ ಕಲಿತೀನಿ. ಎಲ್ಲಿ ಕಲಿತಾ ಇದ್ದೀರಾ? ವಡ್ಡರ್ಸೆ ಮತ್ತು ಹಂಗಾರಕಟ್ಟೆ ಅಂತ. ಹಾಂ ಹಾಂ, ಉಡುಪಿ. ಓಕೆ. ಸೊ ಮುಂದೆ ಏನಾದರೂ ಇದೇ ಒಂದು ವೃತ್ತಿಯನ್ನು ಮುಂದುವರಿಸಬೇಕು ಅಂತ ಏನಾದರೂ ಇದೆಯಾ? ಯಕ್ಷಗಾನದಲ್ಲಿ ತುಂಬ ದೊಡ್ಡ ಕಲಾವಿದ ಆಗಬೇಕಂತ. ಸೋ ಸ್ವೀಟ್. ಖಂಡಿತವಾಗ್ಲೂ ನಿಮ್ಮ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿದಾಗ ಅನ್ನಿಸ್ತು ಯಕ್ಷಗಾನದಲ್ಲಿ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿತದೆ ಅಂತ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ತಡ ಮಾಡದೆ ಮುಂದಿನ ಪರ್ಫಾರ್ಮೆನ್ಸಿಗೆ ಹೋಗೋಣ. ಯಕ್ಷಗಾನವನ್ನು ನೋಡಿ ನಾವು ಕೂಡ ಅದೇ ರಂಗದಲ್ಲಿ ಕೂತಷ್ಟು ಒಳ್ಳೆ ಭಾವನೆ. ಈಗ ಇಷ್ಟು ದಿನ ಶೂಟಿಂಗ್ ನೋಡಲಿಕ್ಕೆ ಬರ್ತಾ ಇದ್ದಂಥ ಹುಡುಗಿ ಇವತ್ತು ಪರ್ಫಾರ್ಮ್ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಸುದೀಕ್ಷ್ಣ ತುಂಬ ಪಾಪದ ಹುಡುಗಿ ಅಂತ ಎಲ್ಲರೂ ಒಳ್ಳೆಯದೇ ಹೇಳೋದು. ಆ್ಯಂಡ್ ಇನ್ನೊಂದು ವಿಷಯ ಅಂತ ಹೇಳಿದ್ರೆ 2 ಮನೆ ಇದೆ, ಪ್ಲೇಸ್ ಹೇಳೋದೇ ಕಷ್ಟ. ಆ್ಯಂಡ್ ಸುದೀಕ್ಷ್ಣ ಮಂಗಳೂರು ಆ್ಯಂಡ್ ಕಟೀಲು ಇವರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಇಷ್ಟು ದಿನ ಮಾತಾಡಿದ್ದು ಸಾಕು, ಕೂತಿದ್ದು ಸಾಕು ಅಂತ ಇವತ್ತು ಪದ್ಮಶ್ರೀ ಮೇಡಮ್ ಹೋಗಿ ನೀನು ಡಾನ್ಸ್ ಮಾಡು ಅಂತ ಕಳಿಸ್ತಾ ಇದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸೋಣ. ಸುದೀಕ್ಷ್ಣ, ಮಂಗಳೂರು ಆ್ಯಂಡ್ ಕಟೀಲ್. ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಇರುವೋಳೆ ಓಲ್ಗಾದ ಸದ್ದಿಗೆ ಒದಗೋಳೆ ಒದಗೋಳೆ ಓಲ್ಗಾದ ಸದ್ದಿಗೆ ಒದಗೋಳೆ ಸರಸ್ವತಿಯೇ ನಮ್ಮ ನಾಲಿಗೆ ತೊಡರ ನೀ ಗಲ್ಪ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ
ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ನೀವು? ಹಾ, ಮಾತಾಡ್ಲಿಕ್ಕೆಲ್ಲ ಕಲ್ತ್ಬಿಟ್ಟಿದ್ದೀರಿ. ಎಂತ ಮಾಡಿದ್ದೆಲ್ಲ ಗಿಜಿ 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 ಗಿಜಿ. ಎಷ್ಟು ಕೆ ಜಿ ಉಂಟು ಚಿನ್ನ? KG ಅಂತ ಇಲ್ಲ, KG ಗ್ರಾಮ. ಓಕೆ, ಸೊಕ್ಕತ ಕಾಣ್ತಿದ್ದೀರಿ. ಮೇ ಬಿ ಇವಳೆ ಅನ್ಸುತ್ತೆ. ಈ ಅಕ್ಕಗೂ ಮಸ್ತ್ ಗ್ರ್ಯಾಂಡ್ ದ ಪಾಡೋರು ಹೆಂಗೆ ಕೈ ಹಿಡ್ದು ಜಾಸ್ತಿ ಬೋರ್ಡು ಅಂತ ಹಾಕಿಸಿರ್ಬೇಕಲ್ಲ ಅಲ್ಲ? ಹೌದಾ? ಆಚೆ ತಿರುಗು ವೀಕ್ಷಕರೇ ನೋಡಿ. ತಿರ್ಗು ಲಾಲ್ಬಾಗಲ್ಲಿರೋ ಹೂವೆಲ್ಲ ಇವಳು ಕೂದಲಲ್ಲ ಇದೆ ಇವತ್ತು. ಪ್ಲಾಸ್ಟಿಕ್ ಇದ್ದ ಮಂಗ ಮಾಡೋದಲ್ಲ ನೀನು. ಓಕೆ, ಸೊ ಇವತ್ತು ಡಾನ್ಸ್ ಮಾಡಿ ಎಷ್ಟು ಖುಷಿ ಆಯಿತು? ಸೂಪರ್. ಎಂತ ಆಯಿತು? ಖುಷಿ ಆಯ್ತಾ? ಖುಷಿ ಆಯ್ತಾ? ಸೊ ನಿಮ್ಗೆ ಅಕ್ಕ ಇದ್ರೆ ಖುಷಿ ಆಗ್ತದಲ್ಲ ಮಾತಾಡಲಿಕ್ಕೆ. ಅಕ್ಕ ನಂಗೆ ಕರಿವನ ಕರಿ ನೋಡ ಪ್ರೀತಿಯಿಂದ ಅಕ್ಕ ಅಂದ. ಅಕ್ಕ ಬನ್ನಿ. ಏನು ರೆಸ್ಪೆಕ್ಟ್. ನಮಸ್ತೆ ಮೇಡಮ್, ನಾನು ನಿಮ್ಮ ತುಂಬ ದೊಡ್ಡ ಅಭಿಮಾನಿ. ಬರ್ತಾ ಇರ್ತಾರೆ ಸ್ಪಂದನಕ್ಕೆ. ಎಸ್, ಇವತ್ತು ನಿಮ್ಮ ತಂಗಿ ಡಾನ್ಸ್ ಮಾಡಿದೆ, ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಖುಷಿ ಆಯ್ತಾ? ಇವತ್ತೇನಾದರೂ ಗಲಾಟೆ ಮಾಡಿದ್ರಾ? ಏನಾದರೂ ಆಯ್ತಾ? ಇಲ್ಲ. ಇಲ್ವಾ? ಗಲಾಟೆ ಆಗದಿದ್ರೆ ನಂಗೆ ಇಷ್ಟ ಆಗಲ್ಲ. ಈಗ ಹೇಳಿ, ಅಕ್ಕ ಚಂದ ಡಾನ್ಸ್ ಮಾಡಿದ್ದ, ನೀವು ಚಂದ ಡಾನ್ಸ್ ಮಾಡಿದ್ದ? ಗೊತ್ತಿಲ್ಲ. ಅಮ್ಮನ ಹತ್ರ ಕೇಳಿದ್ರೆ ಅಂತ ಹೇಳುವರು. ಅಕ್ಕ ಚಂದ ಡಾನ್ಸ್ ಮಾಡಿದ್ದ ತಂಗಿಯ? ಈಗ ತಂದು ಹಾಕ್ತಾ ಇದ್ದೇನೆ. ನೀವೇ ಅಂತೆ? ನೀವೇನಾ? ಗೊತ್ತಿಲ್ವಾ? ಸೊ ಎಲ್ಲರೂ ಹೇಳುದು ಅವಳೆ, ಎಲ್ಲರೂ ಅವಳಿಗೆ ಸಪೋರ್ಟ್. ಹಾಂ, ಅದೇ ಗಲಾಟೆ ಆಗ್ಬೇಕು ನಂಗೆ, ಅದು ಖುಷಿ ಆಗ್ತದೆ. ಹಾಂ, ಹೇಳಿ ಇಲ್ಲ, ಎಲ್ಲರೂ ಅವಳಿಗೆ ಸಪೋರ್ಟ್. ಬೇಕಾದ್ರೆ ಎಲ್ಲರ ಹತ್ರ ಕೇಳಿ, ಎಲ್ಲರೂ ಅದನ್ನು ಹೇಳುದು. ಎಲ್ಲರ ಹತ್ರ ಕೇಳು. ಈಗ ಯಾರು ಇವತ್ತು ಚಂದ ಡಾನ್ಸ್ ಮಾಡಿದ್ದು? ಸುದೀಶ್ನ ಸೂಪರಾಗಿ ಡಾನ್ಸ್ ಮಾಡಿದ್ದಾಳೆ. ಸಾಂಗ್ ಹೇಳಿ ನೋಡ, ಯಾವ ಸಾಂಗಿಗೆ ಡಾನ್ಸ್ ಮಾಡಿ? ಸಾಂಗ್ ಹೇಳೋದು. ಈಗ ಡಾನ್ಸ್ ಮಾಡಿದ್ರಲ್ಲ, ಯಾವ ಸಾಂಗ್? ಹಾಂ ಹೇಳಿ. ಹಾಂ, ಸಾಂಗ್ ಹೇಳು. ಸರಿ, ಫುಲ್ ಬರುದಿಲ್ಲ. ಸ್ವಲ್ಪ ಹೇಳು, ಒಂದು ಲೈನ್ ಹೇಳು. ನನಗೆ ಡೌಟ್, ನಿಂಗೆ ಒಂದು ಲೈನ್ ಸಹ ಬರುದಿಲ್ಲ ಅಲ್ಲ? ಲಿಂಬೆ ಅಷ್ಟೇ ಗೊತ್ತಲ್ಲ? ನಿಂಬಿಯ ಬನಾದ ಮ್ಯಾ. ಹಾಂ ಹೇಳು. ಈ ಅಮ್ಮನಿಗೆ ಜೋಶು ಜಾಸ್ತಿ. ಓ ಹೇಳು. ಗೊತ್ತಿಲ್ವಾ? ಇವತ್ತು ಯಾವ ಮನೇಲಿದ್ರು ಅಮ್ಮ? ಕಟೀಲೆಲ್ಲ ಮಂಗಳೂರಲ್ಲ? ಕಟೀಲಿಂದ ಇಲ್ಲಿ ಬಂದು. ಕಟೀಲಿಂದ ಇಲ್ಲಿ ಬಂದರೆ ಇನ್ನು ಇವತ್ತು ಮಂಗಳೂರಲ್ಲೇನಾ? ಚಂದ ಅಲ್ಲ? ಎರಡೆರಡು ಮನೆ. ಎಸ್, ಸೊ ಖುಷಿ ಆಯಿತು ಸುದೇಶ್ ನಿಮ್ಮನ್ನು ನೋಡಿ. ಆ್ಯಂಡ್ ನಿಮಗೆ ಡಾನ್ಸ್ ಮಾಡಿ ಖುಷಿ ಆಯಿತಾ? ಥ್ಯಾಂಕ್ ಯು. ನನಗೆ ಇಷ್ಟು ದಿನ ಅಕ್ಕ ಚಂದ ಅಂತ ಅಂದ್ಕೊಂಡಿದ್ದೆ, ಇನ್ನು ನೀವೇ ನನಗೆ ಫೇವ್ರೇಟ್ ಆಯಿತಾ? ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ವೆಲ್ಕಮ್. ಬಾಯ್. ಬಾಯ್. ಥ್ಯಾಂಕ್ಸ್ ಹೇಳಲಿಕ್ಕುಂಟು ಯಾರಿಗಾದರೂ? ಪದ್ಮಶ್ರೀ ಮ್ಯಾಮ್ ಮತ್ತು ಸ್ಪಂದನ ಟಿವಿಗೆ ಸಹ ತುಂಬು ಹೃದಯ ಧನ್ಯವಾದಗಳು. ಆಯಿತು. ಸೂಪರ್ ಪರ್ಫಾರ್ಮೆನ್ಸ್ನೊಂದಿಗೆ ಕಾರ್ಯಕ್ರಮ ಮುಂದುವರಿತಿದೆ. ಒಂದು ಪುಟ್ಟ ವಿರಾಮವನ್ನು ತಗೊಂಬರೋಣ. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣ
ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ನಾನು ಆಲ್ರೆಡಿ ಕ್ಯಾಬಲ್ಲಿ ಕೂತಿದ್ದೀನಿ. ಯು ಡೋಂಟ್ ಹ್ಯಾವ್ ಟು ವರಿ. ನಾನು ಹುಷಾರಾಗಿ ಮನೆ ಸೇರ್ತೀನಿ. ಈ 2 ಕೊಲೆಗಳ ಹಿಂದೆ ಯಾರಾದ್ರೂ ಸೀರಿಯಲ್ ಕಿಲ್ಲರ್ ಕೈವಾಡ ಇದೆಯಾ? ಒಂಟಿಯಾಗಿರೋ ಹುಡುಗಿರ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಯಾಮಾರಿಸಿ ಏನೋ ಮಾಡ್ತಿದ್ದಾನೆ. ದಿಸ್ ಇಸ್ ಸೀರಿಯಸ್. ಇದೇ ಆದ್ರೆ ಅವ್ನ್ ಪಕ್ಕ ಕ್ರಿಮಿನಲ್ ಮೈಂಡೆಡ್. ಒಂದೇ ಜಾಗದಲ್ಲಿ ಬಾಡಿ ಪೀಸ್ಗಳು ಸಿಕ್ಕಿದೆ ಅಂದ್ರೆ ಕೊಲೆಗಾರನ ಉದ್ದೇಶ ಬಾಡಿ ಬಚ್ಚಿಡೋದಲ್ಲ. ಡ್ರೈವರ್ ಮೋಸ್ಟ್ಲಿ ಲೆಫ್ಟ್ ಹ್ಯಾಂಡೆಡ್ ಆಗಿರ್ಬೇಕು. ಯಾರೇ ಅವನು? ಅವಳು ನಿನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ. ಆ ಗಿಫ್ಟ್ನ ನಾನು ಆವತ್ತೇ ಕೊರಿಯರ್ ಮಾಡಿದ್ದೀನಿ. ಇಲ್ಲ, ಸಮಥಿಂಗ್ ಇಸ್ ಮಿಸ್ಸಿಂಗ್. ಆವತ್ತು ನೀನು ನಿನ್ನ ಡ್ಯೂಟಿ ಏನಾದರೂ ಸರಿಯಾಗಿ ಮಾಡಿದಿದ್ರೆ ಇವತ್ತು ನಾನು ಈ ರೀತಿಯಾಗಿ ಬದಲಾಗ್ತಿರ್ಲಿಲ್ಲ. ಡೇ ಆಗಿರ್ಲಿ ನೈಟ್ ಆಗಿರ್ಲಿ ನಿಮ್ ಮನೆ ಯಾವಾಗ್ಲೂ ಬ್ರೈಟ್ ಆಗಿರ್ಲಿ. ಓಶಿಮಾ ಬ್ಯಾಟರೀಸ್ ಅಂಡ್ ಇನ್ವರ್ಟರ್ಸ್, ಗ್ರಾಬ್ ದ ಪವರ್. ವಿರಾಮದ ಬಳಿಕ ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ಸ್ಗೆ ಸ್ವಾಗತ. ಈಗ ಒಂದು ಡಾನ್ಸ್ ನೋಡ್ಕೊಂಡು ಬಂದಾಯ್ತು. ಈಗ ಖುಷಿಯಿಂದ ಖುಷಿ ಕಾರ್ವಿ ಇವರನ್ನ ವೆಲ್ಕಮ್ ಮಾಡ್ತಾ ಇದ್ದಾನೆ. ಸೂಪರಾಗಿ ಹಾಡ್ತಾರಪ್ಪ. ಖಾರ ಮಸಾಲೆ ಅಂತ ಎಲ್ಲರ ಮನಸ್ಸಿಗೆ ಪ್ರೀತಿಯ ಮಸಾಲೆ ಹಚ್ಚಿದವರು ಈಗ ಸೂಪರ್ ಸಾಂಗ್ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಖುಷಿ ಕಾರ್ವಿ. ಪಂಚವರ್ಣದ ಮಣ್ಣ ಕಣ್ಣ ಸತ್ಯ ಕರಿಯಜ್ಜ. ತುಳುವನಾಡ ಧರ್ಮ ತುಡರ ದೈವ ಕೊರಗಜ್ಜ. ಪಂಚವರ್ಣದ ಮಣ್ಣ ಕಣ್ಣ ಸತ್ಯ ಕರಿಯಜ್ಜ. ಕೊರಗತನಿಯ ಕೊರಗತನಿಯ ಬಾನದೇವರೇ ಬೋಲ್ಪುದಾರತಿ ಸ್ವಾಮಿ ಅಜ್ಜಾಗ. ಬಾನದೇವರೇ ಬೋಲ್ಪುದಾರತಿ ಸ್ವಾಮಿ ಅಜ್ಜಾಗ.
ತೆಗೆದು ಕಪ್ಪಟು ನಾ ಕೆರಿಯ ಪತ್ತಯ ಸೆಲು ಪೂರ್ಪ ಪತ್ತದು ಸುಗಿಪುಡು ನಿನನೇ ಪತ್ತಯ ಸೆಲು ಪೂರ್ಪ ಪತ್ತದು ಸುಗಿಪುಡು ನಿನನೇ ಎನ್ನ ಉಸುಲೊಡು ನಿನ್ನ ಪಾರ್ದನ ಧ್ವನಿ ಪುಡು ನಿಜನೇ ಕೊರಗತನಿಯ ಕೊರಗತನಿಯ ಬಾನದೇವರೇ ಬಲ್ಪುದಾರ್ ಸ್ವಾಮಿಯ ಜಾಗ ಬಾನದೇವರೇ ಬಲ್ಪುದಾರತಿ ಸ್ವಾಮಿಯ ಜಾಗ ಪುನಾನಿರಳು ಕಡೆ ಕನ್ನಡ ಕುಡಿ ದುಃಖ ತೆಪ್ಪು ನಗ ಬರುವ ಕಡೆ ಕನ್ನಡ ಕುಡಿ ದುಃಖ ತೆಪ್ಪು ನಗ ಬರುವ ಪಂಡಿನಾಲೈ ದಂಡೆ ದಾಂಡಗ ಉತ್ತರ ಕೊರುವ ಕೊರಗತನಿಯ ಕೊರಗತನಿಯ ಭಾರತಿ ಸ್ವಾಮಿಯ ಜಾಗ ತುಳುವ ನಾಡ ಧರ್ಮ ತುಡರ ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣ ಸತ್ಯ ಕರಿಯಜ್ಜ ಕೊರಗತನಿಯ ಕೊರಗತನಿಯ ಬಾನದೇವರೇ ಬಲ್ಪುದಾರ್ ಸ್ವಾಮಿಯ ಜಾಗ ಬಾನದೇವರೇ ಬಲ್ಪುದಾರತಿ ಸ್ವಾಮಿಯ ಜಾಗ ಥ್ಯಾಂಕ್ ಯು ಹಾಯ್ ಖುಷಿ. ಹಾಯ್. ಎಲ್ಲಿಂಟು ಮಸಾಲೆ ಕೊರಿ? ಬೇರೆ ಹಾಡು. ಬೇರೆ ಹಾಡ? ಇವತ್ತು ಕೊರಗಜ್ಜ ದೈವದ್ದು ಹಾಡು ಆಡಿದ್ರಿ, ಹೇಗೆ ಅನ್ನಿಸ್ತು? ನನಗೆ ತುಂಬ ಖುಷಿ ಆಯಿತು. ಇದೆಂತ ಝೀರೋ ಫಿಗರ್ ಎಂದು ಒಂದು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಗಟ್ಟಿ ಆಗ್ಬೇಕು ನೆಕ್ಸ್ಟ್ ಟೈಮ್ ಬರುವಾಗ, ಆಯಿತಾ? ಈಗ ಇನ್ನೊಂದು ಸಾಂಗ್ ಹೇಳ್ತೀರಾ ಯಾವುದಾದ್ರೂ ವಿದೌಟ್ ಟ್ರ್ಯಾಕ್ ಇಲ್ಲ, ಅದೊಂದೆರಡು ಲೈನ್ ಹೇಳಿ ನೋಡ, ಫುಲ್ ಜೋಶಿದ್ದು. ನಾನು ಪುನೀತ್ ರಾಜ್ಕುಮಾರ್ ಸಾಂಗ್. ಓಕೆಡಾ, ಹೇಳು. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ, ಆ ಪ್ರೀತಿಯ ಮನ ಮರೆಯುವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ಅಯ್ಯ, ಬೇಜಾಯ್ತು ಸಾಂಗ್ ಅಂತ ನೆಗಾಡ್ಕೊಂಡು ಆಡ್ತಾಳೆ. ಸೂಪರಾಗಿ ಹಾಡಿದಿ ಖುಷಿ. ಯಾರ ಜೊತೆ ಬಂದದ್ದು, ಯಾರು ಕರ್ಕೊಂಬಂದು ನಿಮ್ಮನ್ನು? ನಾನು ಅಮ್ಮನ ಜೊತೆ ಬಂದಿದ್ದೆ. ಹೌದು, ಹಾಗಾದ್ರೆ ಅಮ್ಮ ನಾನು ಸಹ ನಿಮ್ಮ ಜೊತೆ ಕರೆಯುವನಾ? ಅಮ್ಮ ನನ್ನ ಕರೀರಿ. ಅಮ್ಮ ಮಾತಾಡೋದಿಲ್ಲ. ಅಮ್ಮ ಮಾತಾಡೋದಿದ್ರೆ ನಾನು ಮಾತಾಡಿಸ್ತೇನೆ. ಅಮ್ಮ ಇವತ್ತು ಸ್ಟೇಜ್ ಮೇಲೆ ಬರಲೇಬೇಕು. ಬನ್ನಿ ಅಮ್ಮ, ಬನ್ನಿ. ಅಮ್ಮ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ವೇದಿಕೆಗೆ ಬರಲಿಕ್ಕೆ ತುಂಬ ಹಿಂದೆ ಮುಂದೆ ನೋಡಿದ್ದಾರೆ ಮೇಡಮ್. ಅವರು ಖುಷಿಯಿಂದ ಬಂದದಲ್ಲ, ಹೆದರಿಕೆಯಿಂದ ಬಂದದ್ದು. ಅಮ್ಮ ಹೆದರಬೇಡಿ, ಆರಾಮ್ಸೆ ಮಾತಾಡಿ, ಓಕೆನಾ? ಫಸ್ಟ್ ನನಗೆ ಖುಷಿಯನ್ನು ತೋರಿಸುವಾಗ ಪದ್ಮಶ್ರೀ ಮೇಡಮ್ ಒಂದು ಮಾತು ಹೇಳಿದರು,
ಆ ಕಡು ಬಡತನದ ನಡುವೆ ಇವಳಿಗೆ ಒಂದು ಇಂಟ್ರೆಸ್ಟ್ ಇದೆ ಹಾಡಲಿಕ್ಕೆ. ಈ ಹುಡುಗಿ ತುಂಬ ಚೆನ್ನಾಗಿ ಹಾಡ್ತಾಳೆ ಅಂತ ಲಾಸ್ಟ್ ಟೈಮ್ ಇವಳು ಬಂದಿದ್ದು ಕೂಡ, ಆದರೆ ಯಾರು ಫ್ಯಾಮಿಲಿಯವರನ್ನು ಮೀಟ್ ಆಗಲಿಕ್ಕೆ ಆಗಲಿಲ್ಲ. ಇವತ್ತು ನೀವು ಬಂದಿದ್ದೀರಿ ಅಮ್ಮ, ಎಷ್ಟು ಖುಷಿ ಆಗ್ತಿದೆ. ಯಾಕಂತ ಹೇಳಿದರೆ ಎಲ್ಲಕ್ಕೂ ಮೀರಿ ಇವಳ ಸ್ಮೈಲ್ ಇದೆ ಅಲ್ಲ, ಸೊ ಎಲ್ಲವನ್ನು ಮರೆಸ್ತದೆ. ಎಷ್ಟು ಖುಷಿ ಆಗ್ತದೆ ಇವಳ ಹಾಡು ಕೇಳಿದರೆ. ತುಂಬ ಖುಷಿಯಾಗುತ್ತೆ, ತುಂಬ ಖುಷಿಯಾಗುತ್ತೆ, ತುಂಬ ಖುಷಿ ಆಗ್ತದೆ. ಏನು ಆಸೆ ಇದೆ ನಿಮ್ಮ ಮಗಳ ಮೇಲೆ? ಅವಳು ಯಾವುದಕ್ಕೆ ಇಷ್ಟಪಡ್ತಾಳೆ ಅದಕ್ಕೆಲ್ಲ ಪ್ರೋತ್ಸಾಹಿಸಬೇಕಂತ ಆಸೆ ಇದೆ. ಸೋ ಸ್ವೀಟ್ ಮ್ಯಾಮ್. ಎಸ್, ಅವರನ್ನು ಅಬ್ಸರ್ವ್ ಮಾಡಿದ್ರೆಲ್ಲ ಗೊತ್ತಿಲ್ಲ, ಅವರ ಕಣ್ಣಂಚಲ್ಲಿ ನೀರಿದೆ. ಪುಟ್ಟ, ನಿಂಗೆ ಈಗ ಏನು ಅಂತ ಅರ್ಥ ಆಗೋದಿಲ್ಲ, ಆದರೆ ಒಂದು ಮಾತು ಹೇಳ್ತೇನೆ, ನಿನ್ನಲ್ಲಿ ಟ್ಯಾಲೆಂಟ್ ಇದೆ. ನಿನ್ನ ಮನೆಯಲ್ಲಿ ನಿನ್ನ ಅಮ್ಮ ಇರ್ಬೋದು, ಇವತ್ತು ಅಮ್ಮ ಬಂದು ನಿಂಗೋಸ್ಕರ ಮಾತಾಡಿದ್ರಲ್ಲ, ಅವರ ಕನಸನ್ನು ನೀನು ಈಡೇರಿಸ್ಬೇಕು, ಓಕೆನಾ? ಸೊ ದೊಡ್ಡದಾದಂದ್ರೆ ಏನಾಗಬೇಕು ಅಂದ್ಕೊಂಡಿದ್ದೆ? ನಾನು ದೊಡ್ಡ ಸಿಂಗರ್ ಆಗಬೇಕಂತ ಅನಿಸಿದೆ. ನೀನು ದೊಡ್ಡ ಸಿಂಗರೇ ಬಿಡು. ಸೊ ಇನ್ನೂ ಒಳ್ಳೆ ಪ್ರಾಕ್ಟೀಸ್ ಮಾಡು. ಕ್ಲಾಸಿಗೆ ಹೋಗ್ತಾ ಇದೆಯಾ? ಕ್ಲಾಸ್ ಮಿಸ್ ಮಾಡಬೇಡ. ಯಾವ ಕ್ಲಾಸು? ಅಲ್ಲಿ ಮ್ಯೂಸಿಕ್ ಕ್ಲಾಸ್, ಪಂಚಮಿ ಮೆಲೋಡಿಸ್. ಓಕೆ, ವೆರಿ ಗುಡ್. ಸೊ ಇನ್ನೂ ಸೂಪರಾಗಿ ಹಾಡಬೇಕು ನೀನು, ಒಳ್ಳೆ ಪರ್ಫಾರ್ಮರ್ ಆಗಬೇಕು, ಓಕೆನಾ? ಸೊ ಅಮ್ಮ ಇವತ್ತು ಒಂದು ರೀತಿಯ ಖುಷಿಯಿಂದ ಕಣ್ಣೀರು ಹಾಕಿದ್ರು. ಸೊ ಆ ಕಣ್ಣೀರನ್ನು ನೀನು ಮತ್ತೊಮ್ಮೆ ಹಾಕಿಸ್ಬೇಕು, ಖುಷಿಯಿಂದ ಹೊಡೆದು ಹಾಕಿಸೋದಲ್ಲ, ಗೊತ್ತಾಯ್ತಲ್ಲ? ಎಸ್. ಸೊ ಏನು ಹೇಳ್ತಿ? ನಾನು ನನಗೆ ಅವಕಾಶ ಕೊಟ್ಟಿದ್ದಂಥ ಪದ್ಮಾಶ್ರೀ ಮೇಡಮ್ ಹಾಗೂ ಸ್ಪಂದನ ಟಿವಿಗೆ ಹಾಗೂ ನನ್ನ ಅಪ್ಪನಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಸೋ ಸ್ವೀಟ್. ಇದ ನಿನ್ನ ಭಾಷೆಯಲ್ಲಿ ಹೇಳು. ಹಾಯ್, ನನಗೆ ಅವಕಾಶ ಕೊಟ್ಟಿದ್ದಂಥ ಪದ್ಮಾಶ್ರೀ ಮೇಡಮ್ ಹಾಗೂ ಸ್ಪಂದನ ಟಿವಿಗೆ ಮತ್ತು ನನ್ನ ಅಪ್ಪನಿಗೆ ತುಂಬ ಹೃದಯದ ಧನ್ಯವಾದಗಳು ಅಕ್ಕ. ಎಸ್, ನೀವು ಬಂದರೆ ಖುಷಿ ಆಗ್ತದೆ. ಕುಂದಾಪುರದ ಎಲ್ಲ ಸಿಕ್ಕಿದಾಗ ಆಗ್ತದೆ. ಆ್ಯಂಡ್ ಆಲ್ ದ ಬೆಸ್ಟ್. ನಂಗೆ ಇವತ್ತೇನಾದ್ರು ಹೇಳ್ಕೊಡ್ತೀಯಾ ಕುಂದಾಪುರದ್ದು? ಹೇಳ್ಕೊಡಿ ಏನಾದರೂ. ಖುಷಿ, ನೀನು ಸೂಪರಾಗಿ ಹಾಡಿದ್ದಿ ಅಂತ ಹೇಳೋದಕ್ಕೆ. ಖುಷಿ, ನೀನು ಚಂದ ಹಾಡಿದ್ದಿ ಅಂತ ನಾನು ನಿನ್ನ ಭಾಷೆಯಲ್ಲಿ ಹೇಗೆ ಹೇಳ್ಬೋದು? ಖುಷಿ, ನೀನು ಚಂದ ಮಾಡಿ ಹಾಡಿದ್ಯಾಕ? ನಂಗಾಗೋದಿಲ್ಲ ಆಯ್ತಾ ಅದು. ನೀನು ಚಂದ ಮಾಡಿ ಹಾಡಿದ್ದಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಖುಷಿ, ಸೂಪರಾಗಿ ಹಾಡಿದ್ದಿ. ಹೀಗೆ ಹಾಡ್ತಾ ಇರೋ, ಓಕೆನಾ? ಮತ್ತೆ ಸ್ಪಂದನಕ್ಕೆ ಬರ್ತಾರೆ, ಓಕೆನಾ? ಟಾಟಾ, ಬಾಯ್ ಬಾಯ್. ನೇರವಾಗಿ ಮುಂದಿನ ಪರ್ಫಾರ್ಮೆನ್ಸಿಗೆ ಹೋಗಿಬಿಡೋಣ. ಇನ್ನೊಂದು ಹಾಡು ಕೇಳೋದು ಬಾಕಿ ಇದೆ. ಈ ಸಂಚಿಕೆಯಲ್ಲಿ ಹಾಡುಗಳದ್ದೇ ಹಬ್ಬ ಅಂತ ಹೇಳ್ಬೋದು. ಇನ್ನೊಂದು ಪುಟ್ಟ ಹುಡುಗಿ ಮಾನ್ಯ ಹಾಡಲಿಕ್ಕೆ ರೆಡಿ ಆಗಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡೋಣ. ದೆನ್ ಪ್ಲೀಸ್ ವೆಲ್ಕಮ್ ಮಾನ್ಯ.
ತಾನೇ ಉಳಿದು ಮನೆಗೆ ಬೆಳಕು ಕೊಡುವ ದೀಪ ಇದು, ನಂದ ದೀಪವೇ ಇದು. ಹಾಡಿಸುವ ನನ್ನ ಕರುಣೆಯ ಮೇಲೆ ನಮ್ಮ ಪಾಪದು, ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಹೀಗೊಂಬೆ, ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆಯೊಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೊಬ್ಬ, ಈ ರಾಜನೊಬ್ಬ. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಥ್ಯಾಂಕ್ ಯು. ಹಾಯ್ ಹಾಯ್ ಒಬ್ಬೋ ಹಾಯ್ ಹಾಯ್ ಕೀರ್ತಿ ಅಕ್ಕ. ಕ್ರಿಯಾಡೋ ಎಸ್ ಮಾನ್ಯ, ಅದು ಮನ್ವಿತ್ ಅಂತ ಒಬ್ರು ಬಂದಿದ್ರಲ್ಲ ಸ್ಟಾರ್, ಅದು ಅವ್ರು ನಿಂಗೇನಾಗಬೇಕು? ತಮ್ಮ. ತಮ್ಮ? ಮೈಕ್ ಆನ್ ಉಂಟಾ ಬಾಬಾ? ಮಾತಾಡಿ. ಹಾಯ್. ಅವನುಂಟು. ಓಕೆ, ತಮ್ಮ ಅಲ್ಲ. ಅವನು ಯಾಕೆ ನಗಾಡೋದಿಲ್ಲ? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ನೀವು ಮತ್ತೆ ಇಷ್ಟು ಚಂದ ನಗಾಡ್ತೀರಿ. ಅಮ್ಮ ಹೇಳ್ಕೊಟ್ರ ನಗಾಡ್ಲಿಕ್ಕೆ? ಅವನಿಗೂ ಸಹ ನೀವು ನಗಾಡ್ಲಿಕ್ಕೆ ಹೇಳ್ಬೇಕಾಯ್ತಾ? ಇವತ್ತು ಬಂದು ಹಾಡಿದ್ರಲ್ಲ, ಮೊನ್ನೆ ಡಾನ್ಸ್ ಮಾಡಿದ್ರಲ್ಲ, ಯಾವ ಸಾಂಗ್ ಅದು? ಊರಿಗೊಬ್ಬ ರಾಜ. ಮದುವೆ ಇತ್ತಲ್ಲ ಅದರಲ್ಲಿ? ಮದುವೆ ಎಲ್ಲ ಆಯ್ತಾ? ವೆರಿ ಗುಡ್. ಇವತ್ತು ಪುನೀತ್ ಮಾಮಂದಲ್ಲ? ನಿಮ್ದಿಡೀ ಫ್ಯಾಮಿಲಿ ಎಲ್ಲ ಪುನೀತ್ ಮಾಮಂದೇನ ಫ್ಯಾನ್ಸ್? ನಿಂಗೆ ಸಹ ಪುನೀತ್ ಮಾಮ ಇಷ್ಟನಾ? ಪುನೀತ್ ಮಾಮಂದ ಡೈಲಾಗ್ ಗೊತ್ತಾ? ಫೈನಲಿ ನಿಂಗೆ ಅದು ಹೇಳ್ಕೊಡ್ತೇನೆ, ಹೇಳಬೇಕು. ಪಟಾಕಿ ಯಾವಂದೇ ಆಗಿರಲಿ, ಪಟಾಕಿ ಯಾವಂದೇ ಆಗಿರಲಿ, ಹಚ್ಚೋರು ನಾವಾಗಿರ್ಬೇಕು. ಹಚ್ಚೋ ನಾವಾಗಿರ್ಬೇಕು. ಆಯ್ತಮ್ಮ, ಹಚ್ಚೋ ನಾವಾಗಿರ್ಬೇಕು. ಓಕೆ, ಇದು ಬೊಂಬೆ ಹೇಳುತ್ತೈತೆ ಹಾಡು ಹಾಡಿದ್ವಿ. ಬೇರೆ ಯಾವ ಸಾಂಗ್ ಬರುತ್ತೆ ನಿಮಗೆ? ದೇವರಿದ್ದು. ದೇವರದ್ದು ಸಾಂಗ್ ಬರುತ್ತಾ? ಯಾವ ಸಾಂಗ್ ಬರುತ್ತೆ? ತುಳುವನಾಡ. ತುಳುವನಾಡ ಹಾಡ್ತೀರಾ? ವಿದೌಟ್ ಟ್ರ್ಯಾಕ್ ಹೀಗೇನೆ ಹಾಡ್ತೀರಾ? 2 ಲೈನ್ ಹಾಡಿ. ತುಳುವನಾಡ ಧರ್ಮ ತುಡರು ದೈವ ಕೊರಗಜ್ಜ, ಪಂಚವರ್ಣದ ಮಣ್ಣ ಕಣ್ಣಿ ಸತ್ಯ ಕರಿಯಜ್ಜ. ತುಳುವನಾಡ ಧರ್ಮ ತುಡರು ದೈವ ಕೊರಗಜ್ಜ, ಪಂಚವರ್ಣದ ಮಣ್ಣ ಕಣ್ಣೆ ಸತ್ಯ ಕರಿಯಜ್ಜ. ಅಲ್ಲ, ನಿನ್ನ ತಮ್ಮ ನೀ ಹಾಡುವಾಗ ಕಿವಿಗೆ ಕೈ ಇಟ್ಕೊಳ್ತಾ ಇದ್ದಾನೆ, ಯಾಕೆ? ಜೋರಿದ್ದಾನಲ್ಲ? ಯಾರು ಪಾಪ, ತಮ್ಮನ ನೀವಾ? ತಮ್ಮ. ಅಯ್ಯೋ, ಎಷ್ಟು ಒಳ್ಳೆ ಅಕ್ಕ. ತಮ್ಮ ಪಾಪನ ನೀ ಜೋರ? ಪಾಪ ಮಾರೆ, ಇಷ್ಟು ಯಾರ ಸತ್ಯ ಒಪ್ಕೊಳ್ತಾರ? ಖುಷಿ ಆಯ್ತಾ ಮಾನ್ಯ? ಸೊ ಇವತ್ತಿಲ್ಲಿ ಬಂದು ಹಾಡಿದ್ದಕ್ಕೆ ಎಷ್ಟು ಖುಷಿ ಆಯ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು. ಹೌದಾ? ಯಾಕೆ ಎಷ್ಟು ಖುಷಿ ಆದದ್ದು? ನನಗೆ ಅವಕಾಶ ಕೊಟ್ಟ ಪದ್ಮಶ್ರೀ ಅಮ್ಮನವರಿಗೆ ಮತ್ತು ಈ ಸ್ಪಂದನ ಟಿವಿಗೆ ಮತ್ತು ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬರ್ತಾ ಇರ್ತೀಯಲ್ಲ ಸ್ಪಂದನಕ್ಕೆ? ಹಾಡ್ತಾ ಇರ್ತೀಯಲ್ಲ? ಡಾನ್ಸ್ ಆಯ್ತು, ಇವತ್ತು ಹಾಡಿದ್ದು. ನಾಳ್ದು ಎಂತ ಮಾಡ್ತಿ? ನಾಳ್ದು ಡ್ಯಾನ್ಸಾ? ರೆಡಿ ಆಗಿದಾ? ಆಯ್ತು. ಸಾಂಗ್ ಯಾವುದು? ಅದಾಗ್ಲಿಲ್ವಾ? ರೆಡಿ ಮಾಡಿ ಆಯ್ತಾ? ಎಸ್, ಥ್ಯಾಂಕ್ ಯು.
ಸೂಪರ್ 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 ಪರ್ಫಾರ್ಮೆನ್ಸ್ನೊಂದಿಗೆ ಈ ಕಾರ್ಯಕ್ರಮ ಮುಂದುವರಿತಿದೆ. ಒಂದು ಪುಟ್ಟ ವಿರಾಮವನ್ನು ತಗೊಂಬರೋಣ. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತ್ತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ನಾನು ಆಲ್ರೆಡಿ ಕ್ಯಾಬಲ್ಲಿ ಕೂತಿದ್ದೀನಿ. ಯು ಡೋಂಟ್ ಹ್ಯಾವ್ ಟು ವರಿ. ನಾನು ಹುಷಾರಾಗಿ ಮನೆ ಸೇರ್ತೀನಿ. ಈ 2 ಕೊಲೆಗಳ ಹಿಂದೆ ಯಾರಾದ್ರೂ ಸೀರಿಯಲ್ ಕಿಲ್ಲರ್ ಕೈವಾಡ ಇದೆಯಾ? ಒಂಟಿಯಾಗಿರೋ ಹುಡುಗಿರ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಯಾಮಾರಿಸಿ ಏನೋ ಮಾಡ್ತಿದ್ದಾನೆ. ದಿಸ್ ಇಸ್ ಸೀರಿಯಸ್. ಇದೇ ಆದ್ರೆ ಅವ್ನ್ ಪಕ್ಕ ಕ್ರಿಮಿನಲ್ ಮೈಂಡೆಡ್. ಒಂದೇ ಜಾಗದಲ್ಲಿ ಬಾಡಿ ಪೀಸ್ಗಳು ಸಿಕ್ಕಿದೆ ಅಂದ್ರೆ ಕೊಲೆಗಾರನ ಉದ್ದೇಶ ಬಾಡಿ ಬಚ್ಚಿಡೋದಲ್ಲ. ಡ್ರೈವರ್ ಮೋಸ್ಟ್ಲಿ ಲೆಫ್ಟ್ ಹ್ಯಾಂಡೆಡ್ ಆಗಿರಬೇಕು. ಯಾರೇ ಅವನು? ಅವಳು ನಿನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ. ಆ ಗಿಫ್ಟ್ನ ನಾನು ಆವತ್ತೇ ಕೊರಿಯರ್ ಮಾಡಿದ್ದೀನಿ. ಇಲ್ಲ, ಸಮಥಿಂಗ್ ಇಸ್ ಮಿಸ್ಸಿಂಗ್. ಆವತ್ತು ನೀನು ನಿನ್ನ ಡ್ಯೂಟಿ ಏನಾದರೂ ಸರಿಯಾಗಿ ಮಾಡಿದಿದ್ರೆ ಇವತ್ತು ನಾನು ಈ ರೀತಿಯಾಗಿ ಬದಲಾಗ್ತಿರ್ಲಿಲ್ಲ. ಡೇ ಆಗಿರ್ಲಿ ನೈಟ್ ಆಗಿರ್ಲಿ, ನಿಮ್ ಮನೆ ಯಾವಾಗ್ಲೂ ಬ್ರೈಟ್ ಆಗಿರ್ಲಿ. ಓಶಿಮಾ ಬ್ಯಾಟರೀಸ್ ಅಂಡ್ ಇನ್ವರ್ಟರ್ಸ್, ಗ್ರಾಬ್ ದ ಪವರ್. ವಿರಾಮದ ಬಳಿಕ ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ಸ್ಗೆ ಸ್ವಾಗತ. ಎಸ್, ಒಂದು ಹಾಡನ್ನು ಕೇಳಿ ಬಂದಾಯಿತು. ಇನ್ನು ಡ್ಯಾನ್ಸ್ ಕಡೆಗೆ ಹೋಗೋಣ. ಸೊ ಸೂಪರ್ ಡ್ಯಾನ್ಸ್ ಮಾಡ್ತೇನೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಆದ್ಯ ರೆಡಿ ಆಗಿದ್ದಾರೆ. ಸೊ ಹಾಗಾಗಿ ಆದ್ಯ ಅವರನ್ನು ಪ್ರೀತಿಯಿಂದ ಸ್ವಾಗತಿಸೋಣ. ದೆನ್ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಆದ್ಯ. ಹಲಮುತ್ತೆ ಹಬೀಬು ಹಲಮುತ್ತೆ
हलमती हबी वंदाले हलमती हबीबो हलमती हबी वंदा हलमती हबीबो हलमती हबी वंदाले हलमती हबीबो हलमती हबीबो हलमती हबीबो हलमती हबी वंदाले हलमती हबीबो हलमती हबी वंदा हलमती हबीबो हलमती हबी वंदाले हलमती हबीबो हलमती हबीबो दिखाई जिंदगी न जाने कित मोड़ पे है लाई तू भी बात हो के
ರೆಡಿ? ಹಾಯ್ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಹೌದಾ? ಎಷ್ಟು? ತುಂಬ. ನೀನೇನಾ? ಆದ್ಯ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? ಸೆಕೆಂಡ್ ಸ್ಟ್ಯಾಂಡರ್ಡ್. ಸೆಕೆಂಡ್ ಸ್ಟ್ಯಾಂಡರ್ಡಾ? ಯಾವ್ದು ಫೇವ್ರೆಟ್ ಸಬ್ಜೆಕ್ಟ್? ಮ್ಯಾಥ್ಸ್. ಮ್ಯಾಥ್ಸ್. 2 + 4 ಎಷ್ಟು? 8. 2 + 4 8. ಈ ಮ್ಯಾಥ್ಸ್ ಇಷ್ಟ ಬಿಡು. ಓಕೆ. 5 + 3 ಎಷ್ಟು? ಇಲ್ಲ. ಸೇಫ್ ಆನ್ಸರ್ 8. ಓಕೆ. ಸೊ ಮ್ಯಾಥ್ಸಲ್ಲಿ ಎಂತಿದೆ ನಿಮಗೆ? 4th ಸ್ಟ್ಯಾಂಡರ್ಡಾ? ಅಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್. ಸೊ ಮ್ಯಾಥ್ಸಲ್ಲಿ ಎಂತ ಇದೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ? ಸ್ಪೆಷಲ್ ಉಂಟು. ಸ್ಪೆಷಲ್ ಉಂಟಾ? ಚಿಕನ್ ಬಿರಿಯಾನಿಯಾ? ಅಲ್ಲ. ಓಕೆ. ಸಾಧ್ಯ ಇವತ್ತು ಬಂದಿಲ್ಲಿ ಡಾನ್ಸ್ ಮಾಡಿದ್ರಲ್ಲ, ಹೇಗೆ ಅನಿಸ್ತು? ತುಂಬ ಚೆನ್ನಾಗಂತ. ತುಂಬ ಚೆನ್ನಾಗಿ ಅನಿಸ್ತಾ? ಸೊ ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡಿದ್ರಿ? ಒಂದು ದಿನ. ಒಂದೇ ದಿನ? ಓಕೆ. ಸೊ ಇವತ್ತು ಖುಷಿ ಆಯ್ತು ಹಾಗಾದರೆ? ಹಾಂ, ಹಾಡ್ತೀರಾ ನೀವು? ಇಲ್ಲ. ಡಾನ್ಸ್ ಮಾತ್ರನಾ? ಸೊ ಡಾನ್ಸ್ ಯಾಕೆ ಇಷ್ಟ? ಇಷ್ಟ. ಹಾಂ, ಇಷ್ಟ. ಯಾಕೆ ಇಷ್ಟ? ನನಗೆ ಇಷ್ಟ ಅಂದರೆ ಇಷ್ಟ. ಒಬ್ಬ ಜೋರಿದ್ದೀರಲ್ಲ. ಯಾಕೆ ಇಷ್ಟ? ನಂಗೆ ತುಂಬ ಇಷ್ಟ. ತುಂಬ ಇಷ್ಟನಾ? ಸೊ ಯಾರು ನಿಮಗೆ ಡ್ಯಾನ್ಸ್ ಹೇಳ್ಕೊಡ್ತಾರೆ? ಅಮ್ಮ. ಓ, ಇವ್ರು ಮಾತಾಡ್ದೆ ಈಗೇನಾ? ಯಾರು? ಯಾಕೆ? ಅದು ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ. ಸೊ ಇವತ್ತು ಖುಷಿ ಆಯ್ತು ಹಾಗಾದ್ರೆ ಸ್ಪಂದನಕ್ಕೆ ಬಂದಲ್ಲ? ಹಾಂ. ಎಸ್, ಥ್ಯಾಂಕ್ ಯು ಸೋ ಮಚ್ ಬಂದದಕ್ಕೆ. ಎಸ್, ಮುಂದಿನ ಪರ್ಫಾರ್ಮೆನ್ಸಿಗೆ ಹೋಗೋಣ. ಈಗ ಇಷ್ಟು ಸಂಚಿಕೆಯಲ್ಲಿ ಆಗಿದಂತಹ ಸ್ಪೆಷಲ್ ಪರ್ಫಾರ್ಮೆನ್ಸ್, ಸೊ ಕೊಳಲು ವಾದನ ಕೇಳುವಂತಹ ಸಮಯ. ಸೊ ಕೊಳಲು ವಾದಕರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ, ನಿಥೈ ಕೃಷ್ಣ ಇವರು. ಸೊ ಪ್ರೀತಿಯಿಂದ ಸ್ವಾಗತಿಸೋಣ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ನಿಥೈ ಕೃಷ್ಣ. ಧನ್ಯವಾದಗಳು. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ. ನೀವು ಬ್ಯಾಂಗ್ಳೂರ್ನವರಾ? ಸೊ ಮಂಗಳೂರಿಗೆ ನಮ್ಮ ಊರು.
ಅಜ್ಜ ಅಜ್ಜಿ ಇರ್ತಾರೆ. ಸೊ ಕರೆಕ್ಟ್ ಟೈಮಿಗೆ ಇವತ್ತು ಶೂಟಿಂಗ್ ಇತ್ತು, ಸೊ ಸಿಕ್ಕಿದ್ವಿ ನಾವು ಅಲ್ವಾ. ಎಸ್. ಸೊ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ? ನೆಕ್ಸ್ಟ್ 10th ಸ್ಟ್ಯಾಂಡರ್ಡ್. 10th ಸ್ಟ್ಯಾಂಡರ್ಡಾ? ಗೊತ್ತೇ ಆಗಲ್ಲ. ಓಕೆ. ಸೊ ಮಂಗಳೂರು ಇಷ್ಟನಾ ಬೆಂಗಳೂರು ಇಷ್ಟನಾ? ಮಂಗಳೂರು ಇಷ್ಟನಾ? ಇಲ್ಲೇ ಇರ್ತೀಯ ಹಾಗಾದ್ರೆ? ಹೋಗೋದು ಮಾತ್ರ ಅಲ್ಲಿಗೆ ಅಲ್ಲ. ಮಂಗಳೂರಲ್ಲಿ ಏನು ಇಷ್ಟ ನಿಮಗೆ? ಗುಡ್ಡೆ ಕಾಡು ಎಲ್ಲ ಇರುತ್ತಲ್ಲ. ಮಂಗಳೂರಲ್ಲಿ ಸಿಗ್ತದಲ್ಲ ಗುಡ್ಡೆ ಕಾಡು. ಕರೆಕ್ಟ್. ಮಂಗಳೂರಲ್ಲಿ ಎಲ್ಲಿ ಉಂಟಾ ಗುಡ್ಡೆ ಕಾಡು? ಅಲ್ಲಿ ಪುತ್ತೂರಲ್ಲಿ ನಮ್ಮ ಅಜ್ಜನ ಹತ್ರ. ಪುತ್ತೂರಲ್ಲಿ ಗುಡ್ಡೆನೇ ಇರೋದು ಅದು. ಓಕೆ. ಸೊ ನಿಮ್ಮ ಮನೆ ಪುತ್ತೂರಲ್ಲಿಯಾ? ಪುತ್ತೂರಿದ್ದೊಬ್ರು ಜನ ಇದ್ದಾರೆ ಆಯಿತಾ, ಹೋಗಿ ಕರ್ಕೊಂಡೋಗಿ ಆಯಿತಾ. ಸೊ ಇವತ್ತು ಬಂದು ಇಲ್ಲಿ ಪರ್ಫಾರ್ಮ್ ಮಾಡಿದಿರಿ ಫಸ್ಟ್ ಟೈಮ್ ಸ್ಪಂದನದಲ್ಲಿ, ಹೇಗನ್ನಿಸ್ತು? ತುಂಬ ಖುಷಿ ಆಗ್ತಿದೆ. ಹಾ. ಪದ್ಮಶ್ರೀ ಮೇಡಮ್ ಮತ್ತು ಸ್ಪಂದನ ಟಿವಿಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಕೀರ್ತಿ ಅಕ್ಕನಿಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ನಾನೆಂತ ಮಾಡಲಿಲ್ಲ. ಓಕೆ. ಸೊ ಇವತ್ತು ಈ ಸಂಚಿಕೆಯ ಕೊನೆಯ ಪರ್ಫಾರ್ಮೆನ್ಸ್ ನಿಮ್ಮದು. ಬಟ್ ನಿಮ್ಮ ಕುಳಲು ವಾದನ ಕೇಳಿ ಎಗೇನ್ ನೀವು ನಮ್ಮ ಜೊತೆ ಬನ್ನಿ ಅಂತಲೇ ಅನ್ನಿಸ್ತಾ ಇದೆ. ಸೊ ಮಂಗಳೂರಲ್ಲಿದ್ದರೆ ಖಂಡಿತವಾಗ್ಲೂ ಬರ್ತಾ ಇರಿ ಸ್ಪಂದನಕ್ಕೆ, ಓಕೆನಾ? ಸೊ ಲೈಫಲ್ಲಿ ಏನು ಮಾಡಬೇಕು ಅಂತಿದ್ದೀರಿ ಮುಂದೆ? ಇಂಜಿನಿಯರಿಂಗಾ? ಈಗ ಕೊಳ್ಳಲ್ಲಿ ಹಿಡಿದು ಮತ್ತೆ ಇಡೀ ಬಿಲ್ಡಿಂಗ್ ಕಟ್ಟೋದಲ್ಲ? ಓಕೆ. ಸೊ ಯಾಕೆ ಇಂಜಿನಿಯರ್ ಆಗಬೇಕು? ಎಲ್ಲರೂ ಹೇಳ್ತೀರಲ್ಲ ನೀವು ಇಂಜಿನಿಯರ್ ಆಗ್ತಾನೆ, ಯಾಕೆ ಇಂಜಿನಿಯರ್ ಆಗಬೇಕು? ನಾನು ಕಂಪ್ಯೂಟರ್ ಇಂಜಿನಿಯರಿಂಗ್ ಆಗಬೇಕು ಅಂತ ಇದ್ದೀನಿ. ಯಾಕಂದರೆ ನನಗೆ ಕಂಪ್ಯೂಟರ್ ಮತ್ತು ಟೆಕ್ನಾಲಜಿಯಲ್ಲಿ ಎಲ್ಲ ಇಂಟ್ರೆಸ್ಟ್ ಇದೆ. ಹಾಂ. ಮತ್ತು ಅದನ್ನು ಇನ್ನು ಕೋಡಿಂಗ್ ಎಲ್ಲ ಮಾಡಬೇಕು ಅಂತ ಇದೆ. ಹಾಗಾದ್ರೆ ಅದು ಕರೆಕ್ಟ್ ಜನ ಆಯಿತಾ? ಕರ್ಕೊಂಡು ಹೋಗಿ ಅವರನ್ನು. ಕಂಪ್ಯೂಟರ್ ಬಿಟ್ಟು ಆಚೆ ಹೋಗೋದಿಲ್ಲ. ಓಕೆ. ಸೊ ಇವತ್ತು ನನಗೂ ಖುಷಿ ಆಯಿತು ನಿಮ್ಮನ್ನು ಮೀಟಾಗಿ. ಆ್ಯಂಡ್ ಕೊಳಲು ವಾದನ ಲಾಸ್ಟಿಗಂತೂ ಪರ್ಫೆಕ್ಟ್ ಕೃಷ್ಣನ ಕೊಳಲು ವಾದನ ಕೇಳಿದಷ್ಟೇ ಖುಷಿ ಆಯಿತು ನಮಗೆ. ಸೊ ನಿಮಗೆ ಖುಷಿ ಆಯ್ತಲ್ಲ? ಸೊ ಮಂಗಳೂರು ಬರ್ತಾ ಇರ್ತೀರಿ ಹಾಗಾದರೆ, ಹಾಗೇನಾ? ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸಂಚಿಕೆಯನ್ನು ಮುಗಿಸುವಂತಹ ಸಮಯ ಬಂತು. ಇದು ಯಾವುದೇ ರೀತಿಯ ಸಂಚಲ್ಲ, ಇದು ಇನ್ನೊಂದು ಸಂಚಿಕೆಗೆ ಇಂತಹದ್ದೇ ಡಬಲ್ ಧಮಾಕಗಳು ಬರ್ತದೆ ಅನ್ನುವಂತಹ ಸೂಚನೆ. ಸೊ ನೆಕ್ಸ್ಟ್ ಸಂಚಿಕೆಗೋಸ್ಕರ ಎಲ್ಲರೂ ಕಾಯ್ತಾ ಇರಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ನಾನು ಆಲ್ರೆಡಿ ಕ್ಯಾಬಲ್ಲಿ ಕೂತಿದ್ದೀನಿ. ಯು ಡೋಂಟ್ ಹ್ಯಾವ್ ಟು ವರಿ. ನಾನು ಹುಷಾರಾಗಿ ಮನೆ ಸೇರ್ತೀನಿ. ಈ 2 ಕೊಲೆಗಳ ಹಿಂದೆ ಯಾರಾದ್ರೂ ಸೀರಿಯಲ್ ಕಿಲ್ಲರ್ ಕೈವಾಡ ಇದೆಯಾ? ಒಂಟಿಯಾಗಿರೋ ಹುಡುಗಿರ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಯಾಮಾರಿಸಿ ಏನೋ ಮಾಡ್ತಿದ್ದಾನೆ. ದಿಸ್ ಇಸ್ ಸೀರಿಯಸ್. ಇದೇ ಆದ್ರೆ ಅವ್ನ್ ಪಕ್ಕ ಕ್ರಿಮಿನಲ್ ಮೈಂಡೆಡ್. ಒಂದೇ ಜಾಗದಲ್ಲಿ ಬಾಡಿ ಪೀಸ್ಗಳು ಸಿಕ್ಕಿದೆ ಅಂದ್ರೆ ಕೊಲೆಗಾರನ ಉದ್ದೇಶ ಬಾಡಿ ಬಚ್ಚಿಡೋದಲ್ಲ. ಡ್ರೈವರ್ ಮೋಸ್ಟ್ಲಿ ಲೆಫ್ಟ್ ಹ್ಯಾಂಡೆಡ್ ಆಗಿರಬೇಕು. ಯಾರ್ಯವನು? ಅವಳು ನಿನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ. ಆ ಗಿಫ್ಟ್ನ ನಾನು ಆವತ್ತೇ ಕೊರಿಯರ್ ಮಾಡಿದ್ದೀನಿ. ಇಲ್ಲ, ಸಮಥಿಂಗ್ ಇಸ್ ಮಿಸ್ಸಿಂಗ್. ಆವತ್ತು ನೀನು ನಿನ್ನ ಡ್ಯೂಟಿ ಏನಾದರೂ ಸರಿಯಾಗಿ ಮಾಡಿದಿದ್ರೆ ಇವತ್ತು ನಾನು ಈ ರೀತಿಯಾಗಿ ಬದಲಾಗ್ತಿರ್ಲಿಲ್ಲ.
ಡೇ ಆಗಿರ್ಲಿ ನೈಟ್ ಆಗಿರ್ಲಿ ನಿಮ್ ಮನೆ ಯಾವಾಗ್ಲೂ ಬ್ರೈಟ್ ಆಗಿರ್ಲಿ. ಒಶಿಮಾ ಬ್ಯಾಟರೀಸ್ ಅಂಡ್ ಇನ್ವರ್ಟರ್ಸ್, ಗ್ರಾಬ್ ದ ಪವರ್.